ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಗುಂಡು ತುಂಡುಗಳ ನಡುವೆ ನಡೆಯುವ ಬರ್ತ್ಡೇ ಪಾರ್ಟಿಗಳಿಗೆ ಸೊಪ್ಪು ಹಾಕದೆ ಬಡ ಹಿರಿ ಜೀವಗಳ ನಡುವೆ ಅನಾಥಾಶ್ರಮವೊಂದರಲ್ಲಿ ಯುವಕನೋರ್ವ ತನ್ನ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿ ಮಾದರಿಯಾಗಿದ್ದಾನೆ. ಮೇ 9ರಂದು ಸಜಿಪ ಬಜರಂಗದಳ ಕಾರ್ಯಕರ್ತ ಸುನಿಲ್ ಸಜಿಪ ಅವರ ಹುಟ್ಟುಹಬ್ಬವನ್ನು ಅಭಯ ಬಾಲ ಮಂದಿರ ಅಸೇಗೋಳಿಯಲ್ಲಿ ಆಚರಿಸಲಾಯಿತು. ಸುನಿಲ್ ಬಡಗುಣಬದ ಓರ್ವ ಯುವಕ. ಕೆಂಪು ಕಲ್ಲಿನ ಸಾಗಾಟದ ಲಾರಿಯಲ್ಲಿ ಚಾಲಕನಾಗಿ ಕೆಲಸ ಮಾಡುವ ಈತನಿಗೆ ಮನೆಯಲ್ಲಿ ಬೆಳೆದ ಯುವಕ, ಸಂಸ್ಕಾರ ಜೀವನ ನಡೆಸುವುದರ ಜೊತೆ ನನ್ನಿಂದ ಸಮಾಜಕ್ಕೆ ಏನು ನೀಡಬಹುದು ಎಂದು ಸದಾ ಯೋಚಿಸುತ್ತಿರುವ ಈತ ತನ್ನ ಹುಟ್ಟುಹಬ್ಬವನ್ನು ಮನೆಯಲ್ಲಿ ಗೌಜಿ ಗಮ್ಮತ್ತಿನಿಂದ ಮಾಡದೆ ಮನೆ ಮಕ್ಕಳು ಕುಟುಂಬದವರೊಂದಿಗೆ ದೂರವಾಗಿ ಉಳಿದುಕೊಂಡು ಆಶ್ರಮದಲ್ಲಿ ಬದುಕು ಕಟ್ಟಿಕೊಂಡ ಹಿರಿಯ ಜೀವಗಳ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿದ್ದಾನೆ.